ಪುತ್ತೂರು ವಿಧಾನಸಭಾ ಚುನಾವಣೆ ಮುಗಿದ ಬಳಿಕ ಮೇ 11ರಂದು ಸಂಜೆ ಸುಭದ್ರ ಸಭಾಭವನದಲ್ಲಿ ಗ್ರಾಮ ಮತ್ತು ನಗರ ಬೂತ್ ಪ್ರಮುಖರ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ, ಪುತ್ತೂರು ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿಯ ಗೆಲುವು 100ಕ್ಕೆ 100 ನಮ್ಮದೇ. ಇದು ಕಾರ್ಯಕರ್ತರ ಗೆಲುವು. ಮೋಸ, ಅವಮಾನ, ಸಂಘರ್ಷ ಮಾಡುವವರ ವಿರುದ್ಧದ ಗೆಲುವಾಗಲಿದೆ. ಆ ಮೂಲಕ ಧರ್ಮ ಆಧಾರಿತ ರಾಜಕಾರಣವನ್ನು ಮುಂದಿನ 5 ವರ್ಷ ಮಾಡಲಿದ್ದೇನೆ ಎಂದರು. ಅನುಗುಣವಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹೆಜ್ಜೆಯನ್ನಿಟ್ಟಿದ್ದೀರಿ. ನೀವು ಇಟ್ಟಿರ್ತಕ್ಕಂತಹ ಹೆಜ್ಜೆಗಳೇ ಹೊಸ ಇತಿಹಾಸವನ್ನ, ಭವಿಷ್ಯವನ್ನ ಪುತ್ತೂರಿನಲ್ಲಿ ಬರೆದಿದೆ. ಅದಕ್ಕೆ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅನ್ನತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಕೊನೆಯ ಕ್ಷಣದವರೆಗೂ ಇಬ್ಬರು ಡಾಕ್ಟರ್ ಕೂಡ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ. ಚುನಾವಣೆಯ ಆರಂಭದಲ್ಲಿ ಅದು ಕಾರ್ಯಕರ್ತರಿರತಕ್ಕಂಥ ಒಂದು ಟೀಮು, ಆ ಕಾರ್ಯಕರ್ತರು ಗುಂಡಾಯಿಸಮ್ ಮಾಡ್ತಾರೆ, ಅವರ ಜೊತೆಗೆ ಹಿರಿಯರು ಯಾರು ಇಲ್ಲ ಅನ್ನತಕ್ಕಂಥ ವಿಚಾರದ ಜೊತೆಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೈಯನ್ನು ಹಿಡಿದು ಹೆಜ್ಜೆ ಹಾಕಿದವರು ನಮಗೆಲ್ಲರಿಗೂ ಪ್ರಾತಸ್ಮರಣೀಯರು. ಅವರು ಇಬ್ಬರು ಕೂಡ ಅವರಿಗೆ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಜೀವಮಾನದ ಕೊನೆಯ ಕ್ಷಣದವರೆಗೂ ನಾನು ನಿಮ್ಮನ್ನು ಮರೆಯುವುದಕ್ಕೆ ಅಸಾಧ್ಯ ಡಾಕ್ಟ್ರೆ. ನೀವು ಇಟ್ಟಿರತಕ್ಕಂತಹ ವಿಶ್ವಾಸ, ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ನಿಂತಿರತಕ್ಕಂತಹ ವಿಶ್ವಾಸ, ಅದು ನಮ್ಮ ಜೀವನದ ಶ್ರೇಷ್ಠವಾಗಿರ್ತಕ್ಕಂತಹ ಸಂದರ್ಭ ಅನ್ನೋದನ್ನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಮುಂದಿನ ದಿವಸಗಳು ನಮಗೆಲ್ಲರಿಗೂ ಸುಖ ಸಂತೋಷವನ್ನ ಆ ಮಹಾಲಿಂಗೇಶ್ವರ ದೇವರು ನೀಡಲಿ. ಈ ಕಾರ್ಯದ ವಿಜಯದ ಹಿಂದೆ ಸಹಸ್ರಾರು ಜನರ ತ್ಯಾಗ, ಆದರ್ಶಗಳಿದೆ. ಇವೆಲ್ಲವನ್ನ ನಾನು ಅರಿತಿದ್ದೇನೆ. ನೀವಿಟ್ಟಿರ್ತಕ್ಕಂತಹ ವಿಶ್ವಾಸಕ್ಕೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ನನ್ನ ಜೀವದ ಕೊನೆಯ ಉಸಿರಿನ ತನಕ ನಿಮ್ಮ ಸೇವೆಯನ್ನ ಮಾಡೋದಕ್ಕೆ ಸಿದ್ಧನಿದ್ದೇನೆ. ನಿಮ್ಮ ಮಗನಾಗಿ ನಿಮ್ಮ ಜೊತೆಗೆ ಇದ್ದೇನೆ ಅಂತಕ್ಕಂಥ ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ ಮಾತನಾಡಿ, ಅರುಣ್ ಕುಮಾರ್ ಪುತ್ತಿಲ ನಮಗೆಲ್ಲ ಒಂದು ಶಕ್ತಿ. ಅವರ ಗೆಲುವಿನ ವಿಜಯೋತ್ಸವ ಹೇಗೆ ನಡೆಯಬೇಕೆಂಬ ಕುರಿತು ಚಿಂತನೆ ಮಾಡಬೇಕು ಎಂದರು. ಅವತ್ತಿನ ದಿವಸ 13ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಲೇ ಇಲ್ಲಿ ಸೇರಿಕೊಳ್ಳುವ ಒಂದು ಕರೆಯನ್ನು ಬಹುಶಃ ಅರುಣಣ್ಣ ಕೊಡಬಹುದು ಅಂತ ನಾನು ಭಾವಿಸಿದ್ದೇನೆ. ಅವತ್ತಿನ ದಿವಸ ನಾವಿನ್ನೇನು ವಿಜಯೋತ್ಸವದ ತಯಾರಿ ಹೇಗಿರಬೇಕು ಅಂತ ಹೇಳೋದನ್ನು ಕೂಡ ಉದ್ಯಮಿ ರಾಜಶೇಖರ್ ಮಾತನಾಡಿ, ಕಳೆದ 23 ದಿನಗಳಿಂದ ನಾನು ನಿಮ್ಮ ಜೊತೆಗಿದ್ದೆ. ಪ್ರತಿ ಗ್ರಾಮದ ಮೂಲೆಯಲ್ಲೂ ರಾತ್ರಿ 12 ಗಂಟೆ ಆದರೂ ನೀವು ನಮ್ಮ ಬರುವಿಕೆಗಾಗಿ ಕಾದು ನೀವು ತೋರಿಸಿದ ಪ್ರೀತಿಗೆ ಋಣಿಯಾಗಿದ್ದೇನೆ ಎಂದರು. ಏನೇನಾಗುತ್ತೆ ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಒಂದು ಕೆಲಸವನ್ನು ನಾವೆಲ್ಲ ಮಾಡಿದ್ದೇವೆ, ನಿಷ್ಠೆಯಿಂದ ಮಾಡಿದ್ದೇವೆ. ನಿಷ್ಠೆ ಜೊತೆಗೆ ನಾವು ಬಹಳ ಪ್ರೀತಿ ವಿಶ್ವಾಸವನ್ನು ಮಾಡಿದ್ದೇವೆ. ಯಾಕಂದ್ರೆ ಇಡೀ ನಮ್ಮ ಅರುಣ್ ಕುಮಾರ್ ಪುತ್ತಿಲ ಅವರಿಂದ ಒಂದು ದೊಡ್ಡ ಒಂದು ಬದಲಾವಣೆ ಏನಾಯ್ತು ಅಂತ ಹೇಳಿದ್ರೆ, ಈ ಪುತ್ತೂರು ತಾಲೂಕಿನಲ್ಲಿರುವಂತಹ ಮತದಾರರು ಯಾರಿದ್ದಾರೆ ನನಗೂ ಸಮೇತ ಪರಿಚಯ ಇತ್ತು. ಎಲ್ಲರಿಗೂ ಅವರವ್ರದ್ದು ಪರಿಚಯ ಆಗಿದೆ. ಎಲ್ಲರೂ ಈಗ ನಮ್ಮವರಿಂದ ಗೊತ್ತಾಗಿದೆ. ಎಲ್ಲ ನಾವು ಹಿಂದೂ ಧರ್ಮದ ಪರವಾಗಿರುವವರು, ಅರುಣ್ ಪುತ್ತಿಲ ಪರವಾಗಿರುವಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಇಲ್ಲೇ ನಾವು ಮುಂದಕ್ಕೆ ಕೆಲಸ ಮಾಡೋದು ಬಹಳ ಸುಲಭ ಇದೆ. ಡಾಕ್ಟರ್ ಸುರೇಶ್ ಪುತ್ತೂರಾಯ ಮಾತನಾಡಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ ಕಾರ್ಯಕರ್ತರಿಗೆ ಅಭಿನಂದನೆಗಳು. ಯಾಕೆಂದರೆ ಕಳೆದ 25 ದಿನಗಳಲ್ಲಿ ನಾನು ನೋಡಿದಂತೆ ಅರುಣಣ್ಣನಿಗೆ ಇಷ್ಟೊಂದು ಮಂದಿ ಅಭಿಮಾನಿಗಳು ಇದ್ದಾರೆಂದು ನೋಡಿ ಆಶ್ಚರ್ಯವಾಗಿದೆ ಎಂದರು. ಅಂತಹ ಒಂದು ಅಭಿಮಾನವನ್ನು ಜನರಿಂದ ಗಳಿಸಿದಂತ ಅರುಣಣ್ಣ ನೋಡುವಾಗ ನಮಗೆ ಒಂದ್ಸಲ ಮತ್ಸರವಾಗ್ತದೆ, ಇಷ್ಟೊಂದು ಅಭಿಮಾನವನ್ನು ಗಳಿಸಿದ್ದಾರೆ ಅಲ್ಲ ಅಂತ. ಖಂಡಿತವಾಗಿ ಅವರಿಗೆ ಅಭಿಮಾನಿ ದೇವರುಗಳ ಆಶೀರ್ವಾದ ಖಂಡಿತ ಇದೆ. ಕಳೆದ 25 ದಿವಸಗಳಲ್ಲಿ ಅವರ ಜೊತೆ ಕೆಲಸ ಮಾಡುವಾಗ ಆದಂತಹ ಅನುಭವ, ಹಿಂದೂ ಸಮಾಜದ ಒಂದು ಒಗ್ಗಟ್ಟನ್ನು ನೋಡಿದಂತಹ ಅನುಭವ, ಅದೆಷ್ಟೋ ಜನರು ಅನೇಕ ಒತ್ತಡಗಳನ್ನು ಸಹಿಸಿಕೊಂಡು ಸಹ ಅರುಣನಿಗೆ ಓಟೊಂದು ಹಾಕ್ತೇವೆ, ಬೇರೆ ಏನು ಕೇಳಬೇಡಿ ಅಂತ ಹೇಳಿದ್ದೇನೆ ಅಂತ ಅನೇಕ ಸನ್ನಿವೇಶಗಳಲ್ಲಿ ನಿಮಗೂ ಸಹ ಅನುಭವ ಆಗಿರುತ್ತದೆ. ಆದ್ದರಿಂದ ಇಂತಹ ಒಂದು ಚುನಾವಣೆ, ಒಂದು ಯುದ್ಧದಲ್ಲಿ ಜಯಗಳಿಸಿದಂತಹ ಅನುಭವ ನಮಗೆ ಈಗಾಗಲೇ ಆಗ್ತಾ ಇದೆ. ಅಧಿಕೃತವಾಗಿ ನಾವು 1.5 ದಿವಸದಲ್ಲಿ ನಮಗೆ ಖಂಡಿತ ಗೊತ್ತಾಗ್ತದೆ. ಖಂಡಿತವಾಗಿ ಅರುಣಣ್ಣದಲ್ಲಿ ವಿಜಯಶಾಲಿಯಾಗಿದ್ದಾರೆ ಅಂತ ನಿಮ್ಮೆಲ್ಲರಾಗಿ ನನಗೂ ಸಹ ಅನಿಸುತ್ತಾ ಉಂಟು. ರಾಜಾರಾಮ್ ಭಟ್ ಮಾತನಾಡಿ, ನಾನು ನೋಡಿದಂತೆ ದೇವರಿದ್ದಾರೆ. ಆದರೆ ದೇವರ ಸಮಾನವಾಗಿ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿದ ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು. ಅವರು ದೇವರ ಪರಿವಾರ ಗಣಗಳಿದ್ದಂತೆ. ಅವರಿಗೆ ಮೊದಲ ಪ್ರಣಾಮಗಳು ಎಂದರು. ಹರಿಣಿ ಪುತ್ತಿಲರವರು ಮಾತಿಗೂ ಹೇಳುವಂತಹ ಒಂದು ಮಾತುಂಟು, ನನ್ನ ದೇವ ದುರ್ಲಭ ಕಾರ್ಯಕರ್ತರು ಅಂತ.
ನಿಮಗೆ ಒಂದೊಂದು ಬೂತಲ್ಲೂ ಕೂಡ ಅರುಣಣ್ಣನಾಗಿಯೇ ನಿಂತು ಅಭ್ಯರ್ಥಿಯಾಗಿಯೇ ನಿಂತು ಕಾರ್ಯಗಳನ್ನು ನಡೆಸಿಕೊಟ್ಟಂತಹ ದೇವದುರ್ಲಭ ಕಾರ್ಯಕರ್ತರ ಶರಣಾರವಿಂದಗಳಿಗೆ ನಾನು ನಮಸ್ಕಾರ ಮಾಡಲಿದ್ದರೆ ನಾನು ನಿಮ್ಮೊಂದಿಗೆ ಒಬ್ಬ ಕಾರ್ಯಕರ್ತನೇ ಅಲ್ಲ ಸ್ನೇಹಿತರೆ. ಹರಿಣಿ ಪುತ್ತೂರಾಯ ಮಾತನಾಡಿ ಮೇ 13ಕ್ಕೆ ಫಲಿತಾಂಶ ಹೊರಬಂದು ನಮ್ಮ ಅರುಣನ್ನ ಶಾಸಕರಾಗಿ ಮುಂದಿನ ದಿನ ಪ್ರಭಾವಿ ಸಚಿವ ಸ್ಥಾನ ಸಿಗಲಿ ಎಂದು ಶುಭ ಹಾರೈಸಿದರು. 13ನೇ ತಾರೀಕಿಗೆ ಫಲಿತಾಂಶ ಹೊರಬಂದು ನಮ್ಮ ಅರುಣಣ್ಣ ಪುತ್ತೂರಿನ ಶಾಸಕರಾಗಿ ನಂತರದಲ್ಲಿ ರಾಜ್ಯದಲ್ಲಿ ಒಂದು ಅತ್ಯಂತ ಪ್ರಭಾವಿಯಾದಂತಹ ಒಂದು ಸಚಿವ ಸ್ಥಾನವನ್ನು ಕೂಡ ವಹಿಸಿಕೊಳ್ಳುವಂತಾಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ. ಪ್ರಸನ್ನ ಕುಮಾರ್ ಮಾರ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಕೊನೆಗೆ ಅರುಣ್ ಕುಮಾರ್ ಪುತಿಲ ಅವರ ಆಪ್ತ ಮಿತ್ರ ಮನೀಶ್ ಕುಲಾಲ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕರ್ತರು ಮನೀಶ್ ಕುಲಾಲ್ ರವರಿಗೆ ಮಲ್ಲಿಗೆ ಹಾರ ಹಾಕಿದರು. ಬಳಿಕ ಮನೀಶ್ ಕುಲಾಲ್ ದೀಪ ಬೆಳಗಿಸಿ ಕೇಕ್ ಕತ್ತರಿಸಿದರು. ಈ ಸಂದರ್ಭದಲ್ಲಿ ಅನಿಲ್ ತೆಂಕಿಲ, ಭಾಸ್ಕರ್ ಆಚಾರ್ ಹಿಂದಾರ್, ಉಮೇಶ್ ವೀರಮಂಗಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉಮೇಶ್ ವೀರಮಂಗಲ ಸ್ವಾಗತಿಸಿ ಗಿರೀಶ್ ವಂದಿಸಿದರು. ರವಿಕುಮಾರ್ ರೈ ಕೆದಂಬಾಡಿ ಮಠ ಕಾರ್ಯಕ್ರಮ ನಿರೂಪಿಸಿದರು. ಪಕ್ಷೇತರ ಅಭ್ಯರ್ಥಿ ಚುನಾವಣಾ ಏಜೆಂಟ್ ಪ್ರವೀಣ್ ಶೆಟ್ಟಿ ತಿಂಗಳಡಿ ವಿವಿಧ ಕಾರ್ಯಕ್ರಮ ನಿರ್ವಹಿಸಿದರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ